ಕೊರೋನಾ ಹೊಡೆತದಿಂದ ದೇಶ ಸಾಕಷ್ಟು ಕಷ್ಟ ನಷ್ಟ ಅನುಭವಿಸಿದ್ರು. ಇದೀಗ ದೇಶದಲ್ಲಿ ವ್ಯಾಕ್ಸಿನ್ ಬಳಕೆ ಆರಂಭವಾಗಿರೋದ್ರಿಂದ ಎರಡನೇ ಕೊರೋನಾ ಅಲೆಯನ್ನ ನಿಭಾಯಿಸಲು ದೇಶ ಸಶಕ್ತವಾಗಿದೆ ಅಂತ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಹೇಳಿದರು. ಅವರು ಸುರತ್ಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೊರೋನಾ ವಿರುದ್ಧ ಆರಂಭವಾದ ವ್ಯಾಕ್ಸಿನ್ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಜನರ ಸೇವೆಗೈಯುವ ಕೊರೋನಾ ವಾರಿಯರ್ಸ್ಗೆ ಪ್ರಥಮ ಆದ್ಯತೆ ನೀಡುವ ದೇಶದ ಪ್ರಧಾನಿಗಳು ಹಂತ ಹಂತವಾಗಿ ಸರ್ವರಿಗೂ ವ್ಯಾಕ್ಸಿನ್ ದೊರಕುವಂತಾಗಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಎಲ್ಲ ಲಸಿಕೆಗಳಿಗೆ ತಯಾರು ಮಾಡುವಂತ ಒಂದು ದೊಡ್ಡದಾದ ಸಂಸ್ಥೆ, ಒಂದು ನಂಬಿಕೆ ಇರುವಂತ ಒಂದು ಸಂಸ್ಥೆ. ಆ ಸಂಸ್ಥೆಯಿಂದ ಈ ಕೋವಿಶೀಲ್ಡ್ ಅನ್ನುವ ಒಂದು ವ್ಯಾಕ್ಸಿನ್ ಏನಿದೆ ಇಲ್ಲಿ ನಾವು ವಿತರಿಸ್ತಾ ಇದ್ದೇವೆ. ಇದರಿಂದ ಒಳ್ಳೆ ರೀತಿಯಿಂದ ವಿತರಣಾ ಕಾರ್ಯಕ್ರಮ ನಡೆಸಬೇಕಾದಂತ ದೊಡ್ಡದಾದ ಜವಾಬ್ದಾರಿ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ನಮ್ಮ ಸರ್ಕಾರದ ಮೇಲಿದೆ. ಹಾಗಾಗಿ ನಾವೆಲ್ಲರೂ ಸಹ ಒಂದು ಸರ್ಕಾರದ ಭಾಗವಾದ ಕಾರಣ ಮೊದಲ ಹಂತದಲ್ಲಿ ನಾವೆಲ್ಲ ಈ ವ್ಯಾಕ್ಸಿನೇಷನ್ ಅನ್ನ ನಾವೆಲ್ಲ ರಾಜಕಾರಣಿಗಳಿಗಿಲ್ಲ, ಉಳಿದವರೆಲ್ಲ ಹೆಲ್ತ್ ವರ್ಕರ್ಸ್ಗೆ ಫಸ್ಟ್ ರೌಂಡ್ ಆದ ನಂತರ ಸಾರ್ವಜನಿಕರವರೆಗೆ ನಾವು ಅದನ್ನು ಒಳ್ಳೆ ರೀತಿಯಿಂದ ಇಂಪ್ಲಿಮೆಂಟೇಷನ್ ಮಾಡುವ ಕೆಲಸವನ್ನ ನಾವೆಲ್ಲರೂ ಸಹ ಸೇರಿ ಮಾಡುವ ಅನ್ನೋ ಮಾತನ್ನು ಹೇಳ್ತಾ, ಮತ್ತೊಮ್ಮೆ ಪತ್ರಿಕೆ ಮಾಧ್ಯಮದವರ ಮಾಹಿತಿಗಾಗಿ ಬಹುಶಃ ನಾವು 6 ಸೆಂಟರ್ ಅನ್ನ ಇಡೀ ಜಿಲ್ಲೆಯಲ್ಲಿ ಮಾಡಿದ್ದೇವೆ. ಬಹುಶಃ ಅರ್ಬನ್ ನಲ್ಲಿ ನಾವು ಒಂದು ಸುರತ್ಕಲ್, ಮತ್ತೊಂದು ವೆನ್ಲಾಕ್, ಮತ್ತೊಂದು ಉಳ್ಳಾಲ, ತುಕೋಟ ಇಲ್ಲ, ಮಂಡ್ಯದಿಂದ 6 ಸೆಂಟರ್ಸ್ 8 ಸೆಂಟರ್ಸ್ ಎಲ್ಲ ಕಡೆಯಲ್ಲಿ ವಿತರಿಸಲಿ. ಪ್ರೈವೇಟ್ ಮತ್ತು ಗವರ್ಮೆಂಟ್ ಎರಡು ಆಫೀಸರ್ಸ್, ಪ್ರೈವೇಟ್ ಅಂತ ಹೇಳಿದ್ರೆ ಖಾಸಗಿ ಆಸ್ಪತ್ರೆಗಳಲ್ಲಿ ವೈದ್ಯಾಧಿಕಾರಿಗಳಂದ್ರೆ ನಿಮಗೆ ಆಯುಷ್ ಇರ್ಬೋದು, ಆಯುರ್ವೇದಿಕ್ ಡಾಕ್ಟರ್ಸ್ ಇರ್ಬೋದು, ಡೆಂಟಿಸ್ಟ್ಗಳು ಇರ್ಬೋದು. ಆರೋಗ್ಯ ಕೇಂದ್ರದಲ್ಲಿ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿಯ ಒಟ್ಟು 100 ಮಂದಿಗೆ ಕೊರೋನಾ ಲಸಿಕೆಯನ್ನ ಹಾಕಲಾಯಿತು. ಮುಂಜಾಗ್ರತಾ ಕ್ರಮವಾಗಿ ಲಸಿಕೆ ನಿಗಾ ಘಟಕ, ಆಕ್ಸಿಜನ್ ವ್ಯವಸ್ಥೆ, ಆಂಬ್ಯುಲೆನ್ಸ್ ಮತ್ತಿತರ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿತ್ತು. ಈ ವೇಳೆ ಪಾಲಿಕೆ ಸದಸ್ಯರಾದ ನಯನ ಕೋಟ್ಯಾನ್, ಸರಿತಾ ಶಶಿಧರ್, ಶೋಭಾ ರಾಜೇಶ್, ಲಕ್ಷ್ಮೀ ಶೇಖರ್ ದೇವಾಡಿಗ, ಶ್ವೇತಾ ಪೂಜಾರಿ, ಶಂಶಾದ್, ಜಿಲ್ಲಾ ಮಲೇರಿಯಾ ನಿಯಂತ್ರಣ ವಿಭಾಗದ ಡಿಎಂಒ ಡಾಕ್ಟರ್ ನವೀನ್ ಕುಲಾಲ್ ಮತ್ತಿತರರು ಉಪಸ್ಥಿತರಿದ್ದರು. ಇಂಜೆಕ್ಷನ್ ಆದಮೇಲೆ ಅವ್ರು ಕೂತ್ಕೊಳ್ತಾರೆ, ಮಾಸ್ಕ್ ಒಂದು ನಿಮಿಷ ಬಿಡಿಸಿ ಅಫಿಷಿಯಲ್ ಆಗಿ ಮಾಸ್ಕ್ ಏನಿಲ್ಲ, ರೀಡಿಂಗ್ ಇಲ್ಲ. ಆಯ್ತು, ನೆಕ್ಸ್ಟ್ ಇದು ನಂಬರಲ್ಲಿ ಕೂತ್ಕೊಳ್ಳಿ.